ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಕೈ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಇಮೇಲ್ ಮತ್ತು ಜಿಮೇಲ್ ಇರುವಂಥ ಒಂದು ಡಿಫ್ರೆನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಂದ್ರೆ ಏನು, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಮಾಡುವಂಥ ಎಲ್ಲ ವಿಡಿಯೋ ಕೂಡ ನಿಮ್ಗೆ ನೋಟಿಫಿಕೇಷನ್ ಆಗಿ ಬರ್ತಾವೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಈ ಒಂದು ಜಿಮೇಲಿಗೂ ಮತ್ತು ಇಮೇಲಿಗೂ ಇರುವಂಥ ಒಂದು ಡಿಫ್ರೆನ್ಸನ್ನು ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ಇಮೇಲ್ ಅಂದ್ರೇನು, ಜಿಮೇಲ್ ಅಂದ್ರೇನು ತಿಳ್ಕೊಳ್ಳೋಣ. ಇಮೇಲ್ ಅಂದರೆ ಎಲೆಕ್ಟ್ರಾನಿಕ್ ಮೇಲ್, ಜಿಮೇಲ್ ಅಂದರೆ ಗೂಗಲ್ ಮೇಲ್ ಅಂತ. ಸೊ ಇಮೇಲ್ ಅಂತಂದರೆ ಎಲೆಕ್ಟ್ರಾನಿಕ್ ಮೇಲ್. ಸೊ ಮೊದಲಿನ ಕಾಲದಲ್ಲೇ ಏನು ಮಾಡ್ತಿದ್ವಿ ಅಂತಂದರೆ, ಸೊ ನಾವೊಂದು ಮೇಲನ್ನು ಕಳಿಸ್ತಾ ಇದ್ವಿ. ಯಾವ ರೀತಿ ಅಂತಂದರೆ ಸೊ ಲೆಟರ್ಗಳ ಮುಖಾಂತರ. ಸೊ ಒಂದು ಲೆಟ್ರಲ್ಲಿ ನಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು, ಅಥವಾ ಇನ್ಫಾರ್ಮೇಷನ್ ತಿಳಿಸ್ಬೇಕಂದ್ರೆ ಸೊ ಯಾರೋ ಒಬ್ಬರಿಗೆ ಅಥವಾ ಏನಾದರೂ ಹೇಳಬೇಕಂತಂದ್ರೆ ಒಂದು ಲೆಟ್ರ್ ಮುಖಾಂತರ ಬರೆದುಕೊಂಡು ಹೋಗಿ ಅದನ್ನು ಪೋಸ್ಟ್ ಆಫೀಸಿಗೆ ಹೋಗಿ ಅಥವಾ ಪೋಸ್ಟ್ ಬಾಕ್ಸಲ್ಲೇ ಹೋಗಿ ಅದನ್ನು ಹಾಕ್ತಿದ್ವಿ. ಸೊ ಅದು ಮೇಲ್ ಅಂತ ಕರೀತಾರೆ. ಸೊ ಈಗ ಏನಾಗಿದೆ ಅಂತಂದರೆ, ಸೊ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್, ಡಿಜಿಟಲ್ ಇಂಡಿಯಾ ಆಗಿರೋದ್ರಿಂದ ಸೊ ಇದನ್ನು ಎಲೆಕ್ಟ್ರಾನಿಕ್ ಮೇಲ್ ಅಂತ ಮಾಡಿದ್ದಾರೆ. ಸೊ ಎಲೆಕ್ಟ್ರಾನಿಕ್ ಮೇಲ್ ಅಂತಂದ್ರೆ ಸೊ ಇದು ಕಂಪ್ಯೂಟರ್ಗಳ ಮೂಲಕ ಅಥವಾ ಒಂದು ಮೊಬೈಲ್ ಮೂಲಕ ಒಂದು ಮೇಲನ್ನು ಕಳಿಸೋದಕ್ಕೆ ಸೊ ಎಲೆಕ್ಟ್ರಾನಿಕ್ ಮೇಲ್ ಅಂತ ಕರೀತಾರೆ. ಇನ್ನು ಜಿಮೇಲ್ ಅಂತಂದರೆ ಗೂಗಲ್ ಮೇಲ್. ಸೊ ಗೂಗಲ್ ಮೇಲ್ ಅಂತಂದ್ರೆ ಗೂಗಲ್ ಕಂಪ್ನಿಯವರು ಅದನ್ನು ಲಾಂಚ್ ಮಾಡಲಾಗಿದೆ. ಸೊ ಈ ಗೂಗಲ್ ಕಂಪ್ನಿಯವರು ಏನು ಮಾಡ್ತಾರೆ, ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಡ್ತಾರೆ. ನಿಮ್ಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ತಿಳಿಸ್ಲಿಕ್ಕೆ, ಮೇಲನ್ನು ಕಳಿಸ್ಲಿಕ್ಕೆ ಪ್ಲ್ಯಾಟ್ಫಾರ್ಮ್ ಕೊಡ್ತಾರೆ. ಸೊ ಹಲವಾರು ರೀತಿಯ ಪ್ಲ್ಯಾಟ್ಫಾರ್ಮ್ಗಳು ಇರ್ತವೆ ಫ್ರೆಂಡ್ಸ್. ಜಿಮೇಲ್ ಅಂತ ಸೊ ಇದೊಂದು ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು. ಯಾಹೂ ಅಂತ ಇರುತ್ತೆ, ಮತ್ತು ರೆಡಿಫ್ ಅಂತ ಇರುತ್ತೆ, ಮತ್ತು ಹಾಟ್ ಮೇಲ್ ಅಂತ ಇರುತ್ತೆ. ಸೊ ಇವೆಲ್ಲ ಏನು ಮಾಡ್ತಾವಪ್ಪ, ಅಥವಾ ಒಂದು ಎಲೆಕ್ಟ್ರಾನಿಕ್ ಮೇಲನ್ನು ಕಳಿಸ್ಲಿಕ್ಕೆ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಪ್ಲ್ಯಾಟ್ಫಾರ್ಮನ್ನು ಒದಗಿಸ್ಕೊಡ್ತಾವೆ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ನಿಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಅಕೌಂಟ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಯಾವ ರೀತಿ ಒಂದು ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು. ಸೊ ಇವತ್ತೊಂದು ಜಿಮೇಲ್ ಅಕೌಂಟ್ ಇದ್ರ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೇನೆ. ಸೊ ಈ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೂ ನಿಮಗೊಂದು ಐ ಡಿ ಕೊಡ್ತಾರೆ. ಈ ಒಂದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಒಂದು ಐ ಡಿ ಕೊಡ್ತಾರೆ, ಒಂದು ಯುನಿಕ್ ಐ ಡಿ ಆಗಿರುತ್ತೆ. ಸೊ ಅದನ್ನು ಬಿಟ್ಟು ಸೊ ನಿಮ್ಮೊಂದು ಪಾಸ್ವರ್ಡ್ ಅಥವಾ ನಿಮ್ಮೊಂದು ಇಮೇಲ್ ಐ ಡಿ ಬಿಟ್ಟು ಸೊ ಅದು ಯಾವ್ದು ಇರೋಲ್ಲ ಒಂದು ಇಮೇಲ್ ಐ ಡಿಗೆ. ಸೊ ಒಂದು ಯುನಿಕ್ ಆಗಿರುವಂಥ ಒಂದು ಇಮೇಲ್ ಐ ಡಿ ಕೊಟ್ಟಿರ್ತಾರೆ. ಸೊ ಈ ರೀತಿಯಾಗಿ ಒಂದು ಡಿಫ್ರೆನ್ಸ್ ಇರುತ್ತೆ. ಸೊ ಇಮೇಲಿಗೂ ಮತ್ತು ಜಿಮೇಲ್ ಏನು ಭಾಳ ಡಿಫ್ರೆನ್ಸ್ ಏನಿಲ್ಲ. ಸೊ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು ಅಂತ ಅನ್ಕೊತಿರ್ತೀನಿ. ಇಮೇಲಿಂದ ಎಲೆಕ್ಟ್ರಾನಿಕ್ ಮೇಲ್. ಸೊ ಒಂದು ಎಲೆಕ್ಟ್ರಾನಿಕ್ ಮೇಲನ್ನು ಕಳಿಸ್ಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಒದಗಿಸ್ಕೊಡೋದು ಜಿಮೇಲ. ಸೊ ನಿಮ್ಗೆ ಏನಾದರೂ ಮೇಲ್ಗಳಿದೆ, ಸೊ ನಿಮ್ಮ ಎಲೆಕ್ಟ್ರಾನಿಕ್ ಮುಖಾಂತರ ಏನಾದರೂ ಮೇಲ್ ಕಳಿಸೋದು ಅದು ಎಲೆಕ್ಟ್ರಾನಿಕ್ ಮೇಲ್ ಅಂತಾರೆ. ಸೊ ಒಂದು ಎಲೆಕ್ಟ್ರಾನಿಕ್ ಮೇಲನ್ನ ಜಿಮೇಲ್ ಮುಖಾಂತರ, ಜಿಮೇಲ್ ಒಂದು ಪ್ಲ್ಯಾಟ್ಫಾರ್ಮ್ ಮುಖಾಂತರ ಕಳಿಸ್ಬೋದು. ಇಷ್ಟೇ ಡಿಫ್ರೆನ್ಸ್ ಅನಿಸುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.